ಹರೇ ಹರೇ. ಸೊ ಈಗ ಭೂದೇವಿಯವರು ಋತು ಮಹಾರಾಜರ ಅವ್ರ ಹಿಂದೆ ಬೆನ್ನ ಹಟ್ಟಿದ್ರಿಂದ ಅವರು ಹಿಂದೆ ತಪ್ಪಿಸ್ಕೊಳಕ್ ಆಗೋದಿಲ್ಲ ಅಂತ ತಿಳ್ಕೊಂಡ್ಮೇಲೆ ಅವರ ಆಶ್ರಯ ಪಡೆದು ಮತ್ತೆ ಅವರು ಅವರ ಆಕ್ಷೇಪಣೆಗಳು ಹೇಳಿದ್ರು ಅವರು. ಸೊ ನೀವು ನನ್ನ ಬೆನ್ನತ್ತಿರೋದು ಇದು ತಪ್ಪು ಅಂತಾನೆ ಹೇಳ್ತಾರೆ. ಮೊದಲು ವಾದಿಸಿದ್ರು ಅವರು. ವಾದಿಸಿದ್ರಲ್ಲಿ ಅವ್ರು ಹೇಳಿದ್ದು ನಾನು ಏನು ಪಾಪ ಕಾರ್ಯಗಳು ಮಾಡಿಲ್ಲ, ನನ್ನ ಏನು ತಪ್ಪು ಇಲ್ಲ ನಂದು. ಸೊ ಇಲ್ಲಿ ಪೃಥು ಮಹಾರಾಜ ಅದಕ್ಕೆ ಉತ್ತರ ನೀಡ್ತಾರೆ, ಇಲ್ಲ, ನೀವು ಪಾಪ ಕಾರ್ಯಗಳು ಮಾಡಿದ್ದೀರಾ, ನಿಮ್ಮಲ್ಲಿ ತಪ್ಪು ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರು ಹೇಳ್ತಾ ಇರೋದವರು ನನ್ನ ಆದೇಶ. ಸೊ ಆದೇಶ ಅಂದ್ರೆ ಆಕ್ಚುಲಿ ಪೃಥು ಮಹಾರಾಜ ಭಗವಂತನ ಪ್ರತಿನಿಧಿ, ನರದೇವ. ಸೊ ಅವರ ಆದೇಶ ಎಲ್ಲರೂ ಪಾಲನೆ ಮಾಡಬೇಕು. ರಾಜನ ಮಹಾರಾಜ ರಾಜರ್ಷಿ, ಅಧಿಕಾರ ಇರುತ್ತೆ. ಆಮೇಲೆ ಅವ್ರ ಶಕ್ತಿಯಾವೇಶ ಅವತಾರ ಕೂಡ ಭಗವಂತನ ಪ್ರತಿನಿಧಿಯಾಗಿ ಬಂದಿರೋದು. ಅವರು ಭಗವಂತನ ಶಕ್ತಿಯನ್ನು, ಶಾಸ್ತ್ರ ಶಕ್ತಿಯನ್ನು ಪಡೆದು ಬಂದಿರೋದು. ಸೊ ಹಾಗೆ ಅವ್ರು ಹೇಳ್ತಾ ಇರೋದು, ನನ್ನ ಆಜ್ಞೆಯನ್ನು ನೀನು ಉಲ್ಲಂಘಿಸಿದ್ದೀನಿ, ಅದೇ ನಿನ್ನ ಮೊದಲ ದೊಡ್ಡ ಪಾಪ. ಸೊ ನನ್ನ ಆದೇಶ ಎಲ್ಲ ಪ್ರಜೆಗಳಿಗೆ ಬೇಕಾದಷ್ಟು ಸಾಕಾದಷ್ಟು ಬೆಳೆ ಎಲ್ಲ ಬೇಕು, ಅದು ನೀನು ಕೊಡ್ತಾ ಇಲ್ಲ ನೀನು. ಸೊ ಅದು ನೀನು ಉಲ್ಲಂಘಿಸಿದ್ದೀನಿ. ಸೊ ಮತ್ತೆ ಹೇಳ್ತಾ ಇದ್ದಾರೆ ಅವರು, ಸೊ ನಿನಗೆ ಏನು ಬೇಕು? ನಿನಗೆ ಯಜ್ಞ ಇದರಲ್ಲಿ ಪಾಲು ಬೇಕು. ದೇವತೆಗಳಿಗೆ ಯಜ್ಞದ ಪಾಲಿದೆ. ಸೊ ಅದರಿಂದ ಅವರ ಪೋಷಣೆ ಆಗುತ್ತೆ, ಮತ್ತೆ ಅವರು ನಮಗೆ ನಮ್ಮ ಅಗತ್ಯಗಳನ್ನು ಕೊಡ್ತಾರೆ. ಸಹ ಯಜ್ಞ ಪ್ರಜಾ ಸೃಷ್ಟ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಮೊದಲಿಗೆ ಭಗವಂತನು ಯಜ್ಞಗಳ ಆಚರಣೆಗಳನ್ನು ಮಾಡಿದ್ದು. ಸೊ ಯಜ್ಞಪತಿ ಮೂಲವಾಗಿ ಅದು ವಿಷ್ಣು, ಕೃಷ್ಣನೇ ಆದ್ರೂ ಕೂಡ ಅದರಲ್ಲಿ ಭಾಗ ಇದೆ. ಅದರಲ್ಲಿ ಇಷ್ಟಿಷ್ಟು ಭಾಗ, ಇಷ್ಟಿಷ್ಟು ದೇವತೆ, ನಿರ್ದಿಷ್ಟ ಭಾಗ ಇದೆ ಪ್ರತಿ ದೇವತೆಗೂ. ಸೊ ಇಂದ್ರನಿಗೆ ಒಂದಷ್ಟಿದೆ, ಸೂರ್ಯನಿಗಿದೆ, ವಾಯು, ಈಗ ಭೂದೇವಿ. ಸೊ ಪ್ರತಿಯೊಬ್ಬರಿ ದೇವತೆಗಳು ಇಷ್ಟಿಷ್ಟು ಭಾಗ ಇದೆ. ಸೊ ಆಗಿರುವಾಗ ಅದೆಲ್ಲವೂ ಕೂಡ ಸರಿಯಾಗಿ ಮಾಡಿದ್ದೇವೆ ನಾವು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಹೀಗೆ ಯಜ್ಞದಿಂದ ಮಳೆ ಬರೋದು, ಪರ್ಜನ್ಯದಿಂದ ಮತ್ತೆ ಬೆಳೆ ಬರೋದು. ಸೊ ಈ ರೀತಿ ಭಗವಂತನು ಯಜ್ಞ ಚಕ್ರವನ್ನು ಹೇಳಿದ್ದಾರೆ. ಈ ಯಜ್ಞವನ್ನು ಯಾರು ಪಾಲಿಸೋದಿಲ್ವೋ ಅವರು ಸುಖವಾಗಿರೋದಿಲ್ಲ ಅಂತ ಕೂಡ ಭಗವಂತನು ಹೇಳ್ತಾರೆ, ಈ ಲೋಕದಲ್ಲೂ ಇಲ್ಲ, ಪರಲೋಕದಲ್ಲೂ. ಸೊ ಪೃಥು ಮಹಾರಾಜರು ಹೇಳ್ತಾರೆ, ಈ ರೀತಿ ಯಜ್ಞ ಕಾರ್ಯಗಳು ಮಾಡಿದ್ದೇವೆ ನಾವು. ಸೊ ನನ್ನ ಪ್ರಜೆಗಳು ಮಾಡ್ತಾ ಇದ್ದಾರೆ, ಆದ್ರೂ ಮಾಡಿದ್ರು ಕೂಡ ನೀನು ಅವರಿಗೆ ನಿನ್ನ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಅವರು ಹಾಗೆ ನಿನ್ನದೇ ತಪ್ಪು ಅಂತ ಅವರು ಹೇಳ್ತಾರೆ. ಏನ್ ತಪ್ಪಿಲ್ಲ, ನಂದೇನು ಇದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಿಮ್ಮ ತಪ್ಪಿದೆ ಅಂತ ಹೇಳ್ತಾರೆ. ಆಮೇಲೆ ಇವರು ಉದಾಹರಣೆ ಇವರು ಈಗ ಗೋ ಮಾತೆ ರೂಪದಲ್ಲಿ ತೆಗೆದುಕೊಂಡಿದ್ರಿಂದ ಅದೇ ಉದಾಹರಣೆ ಅವರು ಉತ್ತರಿಸ್ತಾ ಇದ್ದಾರೆ. ಅಂದ್ರೆ ಗೋವಿಗೆ ಸಪೋಸ್ ಯಾವಾಗ ನಮ್ಮ ಹತ್ರ ನಾವು ಗೋರಕ್ಷಣೆ ಮಾಡ್ತಾ ಒಂದು ಗೋಮಾತೆಯನ್ನ ರಕ್ಷಣೆ ಕೊಡ್ತಾ ಇದಾರೆ, ಅದಕ್ಕೆಲ್ಲ ಆಹಾರವನ್ನು ಕೊಡ್ತಾ ಇದಾರೆ, ಅದಕ್ಕೆ ಮೇಯ್ಲಿಕ್ಕೆಲ್ಲ ಕೊಡ್ತಾ ಇದಾರೆ. ಮತ್ತೆ ನಾವು ಸಹಜವಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ಗೋಮಾತೆಯಿಂದ ನಮ್ಗೆ ಹಾಲು ಬರಬೇಕು, ನಮ್ಗೆ ಭಗವಂತ ಹಾಲು ಸಿಕ್ಕಿ ನಾವು ಭಗವಂತನಿಗೆ ನೈವೇದ್ಯ ಉಪಯೋಗಿಸೋದು, ಮತ್ತೆ ಅದರಿಂದ ಏನೇನೋ ಪದಾರ್ಥಗಳು ತಯಾರಿ ಮಾಡೋದು, ಹಾಲು, ಮೊಸರು, ತುಪ್ಪ. ಸೊ ನಾವು ಅಪೇಕ್ಷಿಸ್ತೇವೆ ನಾವು. ಸೊ ಆಗ ಅದು ಕೊಡ್ತಾ ಇಲ್ಲ ಅಂದ್ರೆ ಅವಾಗ ಯಾಕಿದೆ ರಕ್ಷಣೆ ಅಂತ ಒಂದು ರೀತಿ ಕೂಡ ಪ್ರಶ್ನೆ ಬರ್ಬೋದು ಅಂತ. ಹೀಗೆ ಅವ್ರು ಹೇಳ್ತಾ ಇರೋದು, ಈಗ ನೀನು ಗೋವಿನ ರೂಪದಲ್ಲಿ ಇದೆಯಾ, ನೀನ್ ಎಲ್ಲವನ್ನು ಹಸಿರು ಹುಲ್ಲುಗಳನ್ನ ತಿಂತಾ ಇದೆಯಾ, ಅಂದ್ರೆ ಯಜ್ಞಗಳ ಇದನ್ನೆಲ್ಲ ನೀನ್ ತಗೊಂಡಿದ್ಯಾ, ಆದ್ರೆ ಪ್ರತಿಯಾಗಿ ನೀನೇನು ಕೊಡ್ತಾ ಇಲ್ಲ ಅಲ್ವಾ ನೀನು ಅಂತ ಅವ್ರು ಹೇಳ್ತಾ ಇರೋದು. ಪ್ರತಿಯಾಗಿ ಏನು ಹಾಲು ಇಲ್ಲಿ ನೇರವಾಗಿ ಅರ್ಥದಲ್ಲಿ ಪಯ ಅಂದ್ರೆ ಎರಡು ಅರ್ಥ ಇದೆ ಅಂತ ಕೂಡ ಶಿಲಾಪ್ರಭುಪಾದ ಹೇಳ್ತಾರೆ. ಸಂಸ್ಕೃತ ಪದ ಪಯ, ಅದು ಹಾಲು ಕೂಡ ಆಗ್ಬೋದು, ಅದು ನೀರು ಕೂಡ ಆಗ್ಬೋದು. ಆ ರೀತಿ ಎರಡು ಅರ್ಥಗಳಿವೆ ಅಂತ ಹೇಳ್ತಾರೆ. ಸೊ ಎನಿವೆ, ಸೊ ಗೋವಿನ ಮೂಲಕ ಹಾಲು, ಇಲ್ಲ ಪ್ರಕೃತಿಯ ಮೂಲಕ ನೀರಿನ ನಂತರ ಇದರಿಂದ ಈ ಬೀಜಗಳು. ಸೊ ಅದು ಕೂಡ ಈ ವಿವರಣೆ ಇದೆ, ಬೀಜಗಳು. ಸೊ ಬ್ರಹ್ಮದೇವರು ಎಲ್ಲವನ್ನು ಸೃಷ್ಟಿ ಮಾಡಿದವರು ಈ ಭೌತಿಕ ಜಗತ್ತಿನಲ್ಲಿ. ಕಾರಣತರ ಒಂದು ವಿಸರ್ಗ, ಎರಡನೇ ಸೃಷ್ಟಿಯಲ್ಲಿ ಅವರು ಈ ಬೀಜಗಳಂತ ಸೃಷ್ಟಿ ಮಾಡಿದ್ದಾರೆ. ಎಲ್ಲ ಬೇರೆ ಬೇರೆ ಸಸಿಗಳು, ಬೇರೆ ಬೇರೆ ಗಿಡಗಳು, ಬೇರೆ ಬೇರೆ ಧಾನ್ಯಗಳು, ಬೇರೆ ಬೇರೆ ಬೆಳೆ. ಸೊ ಎಷ್ಟೆಷ್ಟೋ ರೀತಿ ಅವರು ಸೃಷ್ಟಿ ಮಾಡಿದ್ದಾರೆ, ಏನೇನು ನಮಗೆ ಅಗತ್ಯ ಇದೆ ಭೌತಿಕ ಜಗತ್ತಿನಲ್ಲಿ. ಸೊ ಅದೆಲ್ಲವೂ ಕೂಡ ಸೃಷ್ಟಿ ಮಾಡಿ ಎಲ್ಲವೂ ಇದೆ, ಎಲ್ಲವೂ
ಆ ಸಮಯದಲ್ಲಿ ಆ ಸರಿಯಾದ ಒಂದು ವಾತಾವರಣ ಬಂದ್ರೆ ಆ ರೀತಿ ಬೆಳೆ ಬರುತ್ತೆ 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 ಇದೇ ಸೊ ಹೇಳ್ತಾ ಇರೋದು ಎಲ್ಲೋ ಅದು ಒಂದೊಂದು ನಾವು ರೈತರು ಅದನ್ನ ಶೇಖರಿಸಿ ಇಟ್ಕೊಳ್ಬಹುದು. ಇಲ್ಲ ಅಂದ್ರೂ ಕೂಡ ಭೂಮಿಯಲ್ಲೇ ಇದೆ. ಭೂಮಿಯಲ್ಲೇ ಈ ಬೀಜಗಳು ಒಳಗೆಲ್ಲೋ ಇರುತ್ತವೆ. ಎಷ್ಟೋ ವರ್ಷಗಳ ನಂತರ ಮತ್ತೆ ಅದು ಮೊಳಕೆ ಬರುತ್ತೆ. ಸೊ ಎಷ್ಟೋ ಭೂಮಿಯ ಇದು ಆಗ್ತಾ ಇರುತ್ತೆ. ಆಚೆ ಈಚೆ ನದಿಗಳು ಆಚೆ ಈಚೆ ಹೋಗ್ತಾ ಇರುತ್ತೆ. ಸೊ ಈಗೆಲ್ಲ ಆದಾಗ ಒಂದೊಂದು ಪ್ರದೇಶಗಳು ಎಲ್ಲ ಮುಚ್ಚಿ ಹೋಗಿರುತ್ತೆ. ಸೊ ಎಷ್ಟೆಷ್ಟು ಆಗ್ತಾ ಇರುತ್ತೆ. ಸೊ ಹೀಗೆ ಇಲ್ಲಿ ಹೇಳ್ತಾ ಇರೋದು ಈ ರೀತಿ ನಿನ್ನಲ್ಲಿ ಅವೆಲ್ಲ ಇದೆ, ನೀನು ಅಡಗಿಸಿಟ್ಟಿಬಿಟ್ಟಿದ್ಯಾ ನಿನ್ನ. ಒಂದೊಂದ್ಸಲ ಕೇಳಿದ್ರೆ ನಾವು ಇವಾಗ 500 ವರ್ಷಗಳ ಹಿಂದೆ ಎಲ್ಲ ಎಷ್ಟು ಚಿನ್ನ ಇತ್ತು, ಎಷ್ಟು ಸಮೃದ್ಧಿ ಇತ್ತು, ಅದೆಲ್ಲ ಯೋಚನೆ ಮಾಡಿದ್ರೆ ಈಗೆಲ್ಲ ಎಲ್ಲೋಯ್ತಪ್ಪ ಅನ್ಸುತ್ತೆ. ಎಲ್ಲಿ ಕಾಣೋದಿಲ್ಲ ಯಾವುದು ಈ ಸಮೃದ್ಧಿ ಇದ್ದಂಗಿಲ್ಲ. ವ್ಯವಸ್ಥೆ ಆರ್ಥಿಕವಾಗಿ ನಾವು ಹಿಂದೆ ಹೋಗ್ಬಿಟ್ಟಿದೀವ ಅನ್ಸುತ್ತೆ. ಇಲ್ಲಾಂದ್ರೆ ಈಗ ಕೈಗಾರಿಕೆ ಇಷ್ಟು ಅಗತ್ಯ ಇದೆ, ಇದರಿಂದನೇ ಸ್ವಲ್ಪ ನಮ್ಮ ಆರ್ಥಿಕ ವ್ಯವಸ್ಥೆ ಬರುತ್ತೆ ಅನ್ಕೊಳ್ತೇವೆ. ಇಲ್ಲ, ಪ್ರಕೃತಿಯಲ್ಲೇ ಭಗವಂತನು ಎಲ್ಲ ಬೇಕಾದ ನಮಗೆ ಅಗತ್ಯಗಳನ್ನು ಕೊಟ್ಟಿದ್ದಾನೆ. ಆ ಸಮೃದ್ಧಿಯಾಗಿ ಕೊಟ್ಟಿದ್ದಾನೆ ಭಗವಂತನು ಏನ್ ಬೇಕು. ಭೌತಿಕವಾಗಿ ಕೂಡ ತುಂಬಾ ಒಂದು ಶ್ರೀಮಂತಿಕೆಯಲ್ಲಿ ಒಂದು ಸಿರಿತನದಲ್ಲಿ ಇರಬೇಕು ಅಂದ್ರೆ ಆ ರೀತಿಯ ಕೂಡ ಭಗವಂತನು ಅಗತ್ಯಗಳು ಭೌತಿಕ ಜಗತ್ತಲ್ಲಿ ನಿಸರ್ಗದಲ್ಲಿ ಪ್ರಕೃತಿ ಕೊಟ್ಟಿದ್ದಾನೆ. ಆದರೆ ನಾವು ಈ ಅಧರ್ಮಿಗಳಾದಾಗ ಅದೆಲ್ಲವೂ ಕೂಡ ಒಂದೊಂದ್ಸಲ ಮುಚ್ಚಿ ಹೋಗ್ತಾರೆ ಅಷ್ಟೇ. ಇಲ್ಲಾಂದ್ರೆ ಎಲ್ಲವೂ ಕೂಡ ಸಹಜವಾಗಿಯೇ ಇದೆ. ಈ ಕೈಗಾರಿಕೆ ವ್ಯವಸ್ಥೆಯಿಂದನೋ ಇಲ್ಲೊಂದರಿಂದನೋ ನಾವು ವೈಜ್ಞಾನಿಕ ರೀತಿಯಲ್ಲಿ ಟೆಕ್ನಾಲಜಿ ಇದರ ಮೂಲಕ ಕಂಡುಹಿಡಿದು ಆರ್ಥಿಕ ಮುಂದುವರಿಕೆ ಮಾಡಬೇಕು ಅಂತ ಇಲ್ಲ, ಅಗತ್ಯ ಇಲ್ಲ. ಇದರಿಲ್ದೇನೆ ಭಗವಂತನು ಯಾವನ ಸ್ವಾಭಾವಿಕ ಜ್ಞಾನ ಬಲಕ್ರಿಯಾಚ ಪರಾಸ್ಯ ಶಕ್ತಿ ವಿವಿಧೈವ ಶ್ರೇಯತೆ. ಭಗವಂತನ ಶಕ್ತಿಗಳಿದೆ, ಭಗವಂತನ ಚಿಂತ್ಯ ಶಕ್ತಿಯಿಂದ ಇದೆಲ್ಲವೂ ಕೂಡ ಸಮೃದ್ಧಿಯಾಗಿದೆ. ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋಯೋ ಬಹುನಾಂ ವಿದದಾತಿ ಕಾಮಾನ್. ಸೊ ಭಗವಂತನು ನಿತ್ಯನು, ಎಲ್ಲ ನಿತ್ಯರಿಗೂ ಕೂಡ ಅವನು ಶ್ರೇಷ್ಠನು. ಸೊ ಹಾಗಾಗಿ ಅವನೆಲ್ಲರಿಗಿಂತ ಪ್ರಜ್ಞೆಯಲ್ಲೂ ಕೂಡ ಎಲ್ಲರಿಗಿಂತ ಉತ್ತಮ ಪ್ರಜ್ಞೆಯನ್ನು ಉಳಿದ ಸರ್ವಜ್ಞನು. ಸೊ ಆಗಿದ್ದು ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋಯೋ ಬಹುನಾಂ ವಿದದಾತಿ ಕಾಮ. ಸೊ ಅವನು ಎಲ್ಲರ ಇಚ್ಛೆಗಳನ್ನು ಪೂರೈಕೆ ಮಾಡ್ತಾನೆ. ಅವನು ಎಲ್ಲರ ಇಚ್ಛೆಗಳನ್ನು ಎಲ್ಲರ ಅಗತ್ಯಗಳನ್ನು ನೋಡ್ಕೊಳ್ತಾನೆ. ಸೊ ನಾವು ಇಲ್ಲ ಈ ವಿಜ್ಞಾನಿಗಳು ನಮ್ಗೆ ಕಂಡಿಡೋದ್ರಿಂದ, ಅವ್ರು ನಮ್ಗೆ ಈ ಮೊಬೈಲ್ ಟೆಕ್ನಾಲಜಿ ಕೊಟ್ಟಿರೋದ್ರಿಂದ, ಇಲ್ಲಾಂದ್ರೆ ಇನ್ನೊಂದು ಇವಾಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ನಮ್ಮ ಜೀವನ ಸುಧಾರಿಸ್ಬಿಟ್ಟಿದೆಯೋ, ಇಲ್ಲಾಂದ್ರೆ ಭೌತಿಕ ಆನಂದ ನಮ್ಗೆ ಸಿಗ್ತಾ ಇದೆಯೋ, ಇಲ್ಲ. ಇದೆಲ್ಲವೂ ಇದು ಭಗವಂತನು ಅವನ ಇದರಿಂದ ಎಲ್ಲ ವ್ಯವಸ್ಥೆ ಇದೆ, ಎಲ್ಲವೂ ಕೂಡ ಇದೆ. ಎಲ್ಲವೂ ಹಿಂದೆ ಯೋಗ ಸಿದ್ಧಿಗಳಿರ್ತಾ ಇತ್ತು. ಸೊ ಯೋಗಿಗಳ ಅಭ್ಯಾಸ ಮಾಡೋದ್ರಿಂದ ಅವ್ರಿಗೆ ಈ ರೀತಿಯ ಸಿದ್ಧಿಗಳು ಸಿಗ್ತಾ ಇತ್ತು. ಅವ್ರಿಗೆ ಏನ್ ಬೇಕು, ಇನ್ನೊಂದು ಸ್ಥಳದಲ್ಲಿ ಏನಾಗ್ತಾ ಇದೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ಅವ್ರಿಗೆ. ಸೊ ಈ ರೀತಿ ಏನಿದೆ ನಮಗೆ ಅಂದ್ರೆ ಇವಾಗ ಈ ಟೆಕ್ನಾಲಜಿ, ಈ ತಾಂತ್ರಿಕ ಇದು ಸಾಧನೆಗಳು, ಇದರ ಅಗತ್ಯ ಬೇಕು. ಇದರ ಮೂಲಕ ನಮ್ಗೆ ತಿಳಿಯುತ್ತೆ, ನಮ್ಗೆ ಈ ಮಾದಕ ಇದಿಲ್ದೇನು ಕೂಡ ಹಿಂದೆ ಇದೆ. ಅದು ಬೇರೆ ಇನ್ನ ಸೂಕ್ಷ್ಮವಾದ ಇದಿದೆ, ವಿಜ್ಞಾನಗಳು ಇದೆ, ಸಿದ್ಧಿಗಳಿದೆ. ಇದೊಂದು ರೀತಿ ನೋಡಿ ಸಿದ್ಧಿಗಳು ಅಂತ ಹೇಳ್ಬೋದು. ಈ ರೀತಿ ಶೋಧನೆಯಿಂದ ಈ ಆಧುನಿಕವಾಗಿ ನಮಗೆ ಸಿಗುವಂಥದ್ದೆಲ್ಲ ಇದು ಒಂದು ರೀತಿ ಯೋಗ ಸಿದ್ಧಿಗಳ ತರ. ಆ ರೀತಿಯ ಒಂದು ನಮಗೆ ಇಂದ್ರಿಯ ಸುಖಕ್ಕೆ ಇದು ನಮಗೆ ಇದು ಸೃಷ್ಟಿ ಆಗಿರೋದು ಅಂತ ಹೇಳ್ಬೋದು. ಕೊನೆಗೆ ಭಗವಂತನು ಇದನ್ನು ಅಂಗೀಕರಿಸಿದ್ದಾನೆ, ಅವನ ಸ್ಯಾಂಕ್ಷನ್ ಇದೆ. ಸೊ ಹಿಂದೆ ಆ ಯೋಗ ಸಾಧನದಿಂದ ಸಿದ್ಧಿಗಳಿಂದ ಪ್ರಾಪ್ತಿ ಆಗ್ತಾ ಇತ್ತು, ಈಗ ಈ ಯಂತ್ರಗಳ ಮೂಲಕ ಇದು ಪ್ರಾಪ್ತಿ ಆಗ್ತಾ ಇದೆ. ಸೊ ಹೇಗೋ ಕೊನೆಗೆ ಭಗವಂತನೇ ಇದನ್ನೆಲ್ಲವೂ ಕೂಡ ಒದಗಿಸಿಕೊಡೋದು. ಸೊ ಆದರೂ ಭಗವಂತನು ಹೇಳೋದು, ಈಗ ತಾಂತ್ರಿಕವಾಗಿ ಈ ರೀತಿಯ ವೈಜ್ಞಾನಿಕವಾಗಿ ಇದು ತಮೋಗುಣದಲ್ಲಿ ಇದು ಉತ್ಪತ್ತಿ ಆಗೋ ಪದಾರ್ಥ, ಇದರ ಅಗತ್ಯ ಇಲ್ಲ. ಈ ರೀತಿ ಭಗವಂತನು ಸಹಜವಾಗಿಯೇ ತನ್ನ ಸೂಕ್ಷ್ಮ ಶಕ್ತಿಗಳಿಂದ ಇದನ್ನ ಅಗತ್ಯ ಇದ್ರೆ ಇದನ್ನ ಒದಗಿಸಿಕೊಡ್ಬೋದು, ಬೇಕಿದ್ರೆ, ಅಗತ್ಯ ಇದ್ರೆ. ಇಲ್ಲಾಂದ್ರೆ ಬೇಕಾಗಿಲ್ಲ. ಸೊ ಎನಿವೆ, ಸೊ ಇಲ್ಲಿ ನಮ್ಮ ಪಾಯಿಂಟ್ ಇಲ್ಲಿ ಪೃಥು ಮಹಾರಾಜರು ಹೇಳ್ತಾ ಇರೋದು, ಭೂದೇವಿ ತಪ್ಪು ಮಾಡಿದ್ದಾರೆ, ಅವರು ಪಾಪ ಮಾಡಿಲ್ಲ ಅಂತಲ್ಲ. ಸೊ ಮಾಡಿ ಅವರು ಆದೇಶವನ್ನು, ಪೃಥು ಮಹಾರಾಜನ ಆದೇಶವನ್ನು, ಭಗವಂತನ ಆದೇಶವನ್ನು ಯಜ್ಞ ಇದು ಮಾಡಿದ್ರು ಕೂಡ ಯಜ್ಞ ಫಲವನ್ನು ಅವ್ರು ಕೊಡ್ತಾ ಇಲ್ಲ ಅವರು. ಸೊ ಇದು ದೊಡ್ಡ ತಪ್ಪು, ಇದು ದೊಡ್ಡ ಅಪರಾಧ ಇದು. ಸೊ ಇದು ಅಂತ ಆ ರೀತಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ನಂತರ ಶ್ರೀಲ ಪ್ರಭುಪಾದರು ಇನ್ನೊಂದು ಪಾಯಿಂಟ್ ಹೇಳ್ತಾ ಇರೋದು, ಈ ರೀತಿ ಪೃಥು ಮಹಾರಾಜರು ಹೇಗೆ ಅವರೊಂದು ಜವಾಬ್ದಾರಿಯುತ ಮಹಾರಾಜನಾಗಿ ಅವರು ಈ ರೀತಿಯ ಒಂದು ಕಷ್ಟ ಬಂದಾಗ ಜನತೆಗೆ ಆ ರೀತಿಯ ಒಂದು ಬರಗಾಲನೋ ಇಲ್ಲಾಂದ್ರೆ ಒಂದು ಕೊರತೆ ಇದ್ದಾಗ ಅವರು ಕ್ರಮಗಳನ್ನ ತಗೊಳ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಕ್ರಮ ತಗೊಂಡ್ರು ಅಂದ್ರೆ, ಅವರು ಗುರುತಿಸಿದ್ರು ಯಾಕೆ ಇದಾಗ್ತಾ ಇದೆ, ಈ ಸಮಸ್ಯೆಗೆ ಕಾರಣ ಯಾರು ಭೂದೇವಿಯ ಕಾರಣ ಅಂತ.
ಸೊ ಹೀಗೆ ನಮಗೂ ಈಗ ಬಂದಾಗ ಭೂದೇವಿ ಕಾರಣ ಇಲ್ಲದೆ ಇರ್ಬೋದು, ಬೇರೆ ಎಷ್ಟೋ ಕಾರಣಗಳಿರ್ಬೋದು. ಕಾರಣಗಳಂದ್ರೆ ಈಗ ನೋಡ್ಬೇಕು, ರಾಜಕಾರಣಿಗಳು ಇಲ್ಲಾಂದ್ರೆ ಅಧಿಕಾರಿಗಳು ನೋಡ್ಬೇಕು, ಈಗ ಜನರು ಯಜ್ಞಗಳನ್ನೇ ಆಚರಣೆ ಮಾಡ್ತಾರೆ. ಈ ಜನರು ಯಾರು ಧಾರ್ಮಿಕವಾಗಿದ್ದಾರೆ, ಸೊ ಜನರು ಅಧರ್ಮದಲ್ಲಿದ್ದಾರೆ. ಆಗಿರುವಾಗ ಸಹಜವಾಗಿ ಈ ಕೊರತೆ ಬರಲೇಬೇಕು. ಈ ಕೊರತೆ ಬಂದಿಲ್ಲ ಅಂದ್ರೆ ಇದೇನೋ ನಮಗೆ ಬರುತ್ತೆ, ಇಲ್ಲ ಅಂದ್ರೆ ನಮಗೆ ಏನ್ ಹೇಳ್ಬೇಕಂದ್ರೆ ಇದು ಏನೋ ನಮಗೆ ಒಂದು ಇನ್ನ ಬರ್ಬೇಕು, ಇದು ಅದು ಬಂದಿಲ್ಲ ಇನ್ನ ಅಂತ ನಾವು ಅನ್ಕೊಳ್ಬೇಕಷ್ಟೆ. ಯಾಕಂದ್ರೆ ಇಲ್ಲಿ ಎಲ್ಲರೂ ಅಧರ್ಮದಲ್ಲೇ ಇದ್ದಾರೆ, ಯಾರು ಯಜ್ಞಗಳ ಆಚರಣೆ ಮಾಡ್ತಾ ಇಲ್ಲ. ಕಲಿಯುಗಕ್ಕೆ ಯಜ್ಞ ಅಂದ್ರೆ ಕಲೌಸ್ ಸಂಕೀರ್ತನ ಯಜ್ಞ ಮಾಡ್ಬೇಕು ಕಲಿಯುಗದಲ್ಲಿ. ಕೃಷ್ಣ ವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಶ್ವಂ ಯಜ್ಞೈ ಸಂಕೀರ್ತನ ಪ್ರಾಯರ್ ಯಜಂತಿ ಸುಮೇಧಸ. ಬೇರೆ ಬೇರೆ ಯಜ್ಞಗಳಿವೆ, ಆದರೆ ಯಜ್ಞಗಳ ಮಾಡೋದಕ್ಕೆ ಕಲಿಯುಗದಲ್ಲಿ ಸಾಧ್ಯ ಇಲ್ಲ. ಆ ರೀತಿಯ ಒಂದು ಸಾಮಗ್ರಿಗಳಿಲ್ಲ, ಆ ರೀತಿಯ ಒಂದು ವ್ಯವಸ್ಥೆಗಳಿಲ್ಲ, ಆ ರೀತಿ ಯಾಜ್ಞಿಕ ಬ್ರಾಹ್ಮಣರಿಲ್ಲ. ಸೊ ಇದೆಲ್ಲ ಇರೋದ್ರಿಂದ ಯಜ್ಞ ಮುಖ್ಯವಾದ ಯಜ್ಞ. ಬೇರೆ ಯಜ್ಞಗಳಿಂದ ಸ್ವಲ್ಪ ಸಿಗ್ಬೋದೇನೋ ಚಿಕ್ಕ ಪುಟ್ಟ, ಈ ದೇವತೆಗಳ ಪೂಜೆ, ಈ ದೋಷ ನಿವಾರಣೆ, ಇದರಿಂದ ಅಲ್ಪ ಸ್ವಲ್ಪ ಯಜ್ಞದ ಆಚರಣೆ ಆಗ್ಬೋದು. ಅದ್ರ ನಿಜವಾದ ಯಜ್ಞದ ಆಚರಣೆ ಅಂದ್ರೆ ಸಂಕೀರ್ತನ ಯಜ್ಞ. ಸೊ ಇದು ನೋಡ್ಬೇಕಿದು ರಾಜಕಾರಣಿಗಳು, ಇದು ಆಡಳಿತದಿರೋರು ಇಲ್ಲಿ ಹೇಗೆ ಪೃಥು ಮಹಾರಾಜರು ನೋಡ್ತಾ ಇದ್ದಾರೆ, ಅವ್ರು ಕೂಡ ನೋಡ್ಬೇಕು. ಅವರು ಏನ್ ಕಾರಣ, ಯಾಕೆ ಜನರಿಗೆ ಈ ರೀತಿ ಮಳೆಯ ಇದು ಕಡಿಮೆ ಆಗಿದೆ, ಇಲ್ಲಾಂದ್ರೆ ಬೆಳೆಯ ಉತ್ಪತ್ತಿ ಕಡಿಮೆ ಆಗಿದೆ, ಮರುಭೂಮಿ ಹೆಚ್ಚಾಗ್ತಾ ಇದೆ, ಇಷ್ಟು ಬಿಸಿಲು, ಇಷ್ಟು ವಾತಾವರಣ ಇದೆಲ್ಲ ಬದಲಾಗ್ತಾ ಇದೆ, ಇಷ್ಟು ಮಾಲಿನ್ಯ ಆಗ್ತಾ ಇದೆ, ಇದೆಲ್ಲ ಯಾಕೆ ಆಗ್ತಾ ಇದೆ? ಸೊ ಜನರು ಅವರು ಅನ್ವೇಷಣೆ ಮಾಡ್ಬೇಕು, ಅನ್ವೇಷಣೆ ಮಾಡಿ ಅದು ಕರೆಕ್ಟಾಗಿ ಕ್ರಮ ತಗೊಳ್ಬೇಕು. ಸೊ ಮೂಲವಾಗಿ ಅನ್ವೇಷಣೆ ಮಾಡೋದ್ರಿಂದ ನಾವು ಈ ಕಲಿಯುಗದಲ್ಲಿ ಜನರು ನಾವು ಭಗವಂತನ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದೀವಿ, ಈ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ. ಸೊ ಇದು ಅವರ ಕರ್ತವ್ಯ. ಹೀಗೆ ಪೃಥು ಮಹಾರಾಜರು ಹೇಗೆ ನೋಡಿದ್ರು ಹಾಗೆ ಅವರು ಕೂಡ ನೋಡ್ಬೇಕು ಅಂತ ಶ್ರೀಲ ಪ್ರಭುಪಾದರು ಇದನ್ನ ಪಾಯಿಂಟ್ ಹೇಳ್ತಾ ಇದ್ದಾರೆ. ಆಮೇಲೆ ಸರಿಯಾದ ಸಮಸ್ಯೆ ಅಂದ್ರೆ ಅವರು ಎಲ್ಲರನ್ನು ಅವರು ಕೂಡ ಸ್ವತಃ ಧಾರ್ಮಿಕವಾಗಬೇಕು, ಮತ್ತೆ ಎಲ್ಲ ಜನರನ್ನು ಕೂಡ, ಪ್ರಜೆಗಳನ್ನು ಕೂಡ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸ್ಬೇಕು. ಸೊ ಅಟ್ಲೀಸ್ಟ್ ಹೇಳ್ತಾರೆ, ನಾವು ಈ ಕೊರತೆಯಿಂದ ಹೊರಗೆ ಬರಕ್ಕಾದ್ರೂ ನಾವು ಈ ಭಗವಂತನ ನಾಮವನ್ನು ಜಪಿಸಬೇಕು, ಸಂಕೀರ್ತನೆಯನ್ನು ಮಾಡಬೇಕು. ಭಗವದ್ಧಾಮಕ್ಕೆ ಹೋಗಿ ಕರೆದೊಯ್ಯುತ್ತೆ ಈ ಹರೇ ಕೃಷ್ಣ ಮಂತ್ರ ನಮ್ಗೆ. ಆದರೆ ಅಷ್ಟು ಇಲ್ಲ ಅಂದ್ರು, ಆ ಉದ್ದೇಶ ನಮ್ಗಿಲ್ಲ ಅಂದ್ರು, ಅಟ್ಲೀಸ್ಟ್ ನಾವು ಅದನ್ನ ಸ್ವೀಕರಿಸೋದ್ರಿಂದ ನಮ್ಗೆ ಭೌತಿಕವಾಗಾದ್ರೂ ನಮ್ಗೆ ಇಲ್ಲಿ ಅಗತ್ಯಗಳು ಸಿಗುತ್ತೆ. ಇಲ್ಲ ಅಂದ್ರೆ ಮುಂದೆ ಬರ್ತಾ ಏನು ಕೂಡ ಸಿಗೋದಿಲ್ಲ. ಇಲ್ಲ ಕೊರತೆ, ಬರಗಾಲ ಎಲ್ಲ ಕಲಿಯುಗ ಮುಂದೆ ಹೋಗ್ತಾ ಈಗ ಎಲ್ಲಿ ಪೃಥು ಮಹಾರಾಜರ ಸಮಯದಲ್ಲಿ ಅವ್ರ ಪ್ರಜೆಗಳು ಬಂದು ಅವರು ಅಷ್ಟು ಏನು ಬಲವಿಲ್ಲದೆ, ಏನು ಅಸಹಾಯಕವಾಗಿ ಅವರು ಆಹಾರ ಇಲ್ಲದೆ ಇದ್ರು. ಸೊ ಆ ರೀತಿ ಸಮಯ ಬರುತ್ತೆ, ಖಂಡಿತವಾಗಿ ಬರುತ್ತೆ, ಕಲಿಯುಗದಲ್ಲಿ ಹೀಗೆ ಬರುತ್ತೆ ಅಂತ ಆಗಲೇ ಭಾಗವತದಲ್ಲಿ ಹೇಳಿದ್ದಾರೆ. ಹಾಗೆ ಬರುತ್ತೆ, ಕಾಲ ಬರುತ್ತೆ, ಅದು ದೂರ ಇಲ್ಲ, ಅದು ಹತ್ತಿರದಲ್ಲೇ ಇದೆ. ಸೊ ಅದಕ್ಕೆ ಆಚಾರ್ಯರು ಪ್ರಭುಪಾದರು ಹೇಳ್ತಾರೆ, ಅದಕ್ಕೆ ಬರಬೇಡಿ ವಾಪಸ್, ಮತ್ತೆ ನೀವು ಜನ್ಮವನ್ನು ಪಡಿಬೇಡಿ. ಈ ಕಲಿಯುಗದಲ್ಲಿ ಮನುಷ್ಯನಾಗಿ ಬಂದ್ರೆ ಇದೆಲ್ಲ ನೋಡ್ಬೇಕಾಗುತ್ತೆ. ಈ ರೀತಿ ಬರಗಾಲ, ಈ ರೀತಿ ಕಷ್ಟ, ಈ ರೀತಿ ಎಲ್ಲ ಸ್ಕೇರ್ಸಿಟಿ ಎಲ್ಲ ಇರುತ್ತೆ. ಇದೆಲ್ಲ ಓಕೆ, ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಸೇರಿಸ್ತೀರಾ, ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹೇಳಿ. ಗೊತ್ತಾಗ್ಲಿಲ್ಲ ಪ್ರಭುಜಿ. ಏನ್ ಪ್ರಭುಜಿ? ಭೂದೇವಿ ಕೋಪಗೊಂಡ್ಲಲ್ಲ, ಯಾಕೆ ಇದು ಏನು ಬೆಳೆ ಕೊಡ್ತಿಲ್ಲ? ನೆಟ್ವರ್ಕ್ ಸರಿ ಇಲ್ಲ ಪ್ರಭುಜಿ, ನೆಟ್ವರ್ಕ್ ಇದ್ದಲ್ಲಿಗೆ ಬನ್ನಿ. ಯಾಕೆ ಕೋಪಗೊಂಡ್ರು, ಯಾಕೆ ಆತರ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ನಿಮ್ದು ಭೂದೇವಿ ಅವರು.
ಭೂದೇವಿ ಹ್ಮ್ ಕೋಪಗೊಂಡಿದ್ದಾಳಲ್ಲ, ಏನೋ ಕೊಡ್ತಾ ಇಲ್ಲ, ಬೆಳೆ ಗಿಳೆ ಏನು ಇಲ್ಲ, ಹ್ಮ್ ಹೌಸನ್ನು ಕೊಟ್ಟಿದ್ದಾನೆ ಅವರಿಗೆಲ್ಲ. ಏನ್ ಭೂಮಿ ದೇವಿಗೆ ಏನು ಇಲ್ಲ. ಯಾಕೆ ಕೋಪಗೊಂಡಿದ್ದಾಳೆ ಅಂತ ಪ್ರಭುಜಿ. ಸೊ ಒಂದ್ ಕಡೆ ಇಲ್ಲಿ ವಿವರಣೆ ಏನಂದ್ರೆ ಅವರು ಮತ್ತೆ ಸಾಕಷ್ಟು ಯಜ್ಞಗಳು ಮಾಡ್ತಾ ಇಲ್ಲ ಅನ್ಕೊಂಡ್ರೆ ನಾವು, ಇವ್ರು ಹೇಳ್ತಾ ಇರೋದು ಪೃಥು ಮಹಾರಾಜ್ ನಾವು ಸಾಕಷ್ಟು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅವರು. ಆದ್ರೆ ಮೋಸ್ಟ್ಲಿ ಅವರು ಹಿಂದೆ ಬೇನನ ಸಮಯದಲ್ಲಿ ಬೇಣ ಎಲ್ಲ ನಿಲ್ಲಿಸ್ಬಿಟ್ಟಿದ್ರು. ಅಲ್ಲಿ ಖಂಡಿತವಾಗಿ ಭೂದೇವಿಗೆ ಕಾರಣ ಇದೆ, ಅವ್ರು ಈ ತರ ಏನ್ ನಿಲ್ಲಿಸಕ್ಕೂ ಏನ್ ಮಾಡಕ್ಕೂ ಕಾರಣ ಇದೆ ಅವ್ರಿಗೆ. ಆದ್ರೆ ಪೃಥು ಮಹಾರಾಜರು ಬಂದ್ಮೇಲೆ ಅದೆಲ್ಲ ಸುಧಾರಣೆ ಆಗಿದೆ. ಆದರೂ ಸಹ ಮೋಸ್ಟ್ಲಿ ಸ್ವಲ್ಪ ಸಮಯ ಓವರ್ಲ್ಯಾಪ್ ಆ ಸಮಯ ಇದರಲ್ಲಿ ಅವರು ಆ ರೀತಿ ಇವ್ರು ಮಾಡ್ತಾ ಇಲ್ಲ ಅಂತಾನು ಅವ್ರು ಅನ್ಕೊಳ್ಳೋದು ಅಂತ ಅನ್ಸುತ್ತೆ. ಆ ರೀತಿನ ಅಂತ ಒಂದು ಕಾರಣ ಹೇಳ್ಬೋದೇನೋ, ಹಾಗೆ ಹೇಳ್ಬೋದು ಅಂತ. ಯಾಕಂದ್ರೆ ಅವರು ಒಂದ್ ಕಡೆ ಎಲ್ಲೋ ಹೇಳ್ತಾ ಇರತ್ತಾರೆ, ಅಲ್ಲೇ ಪ್ರಭುಪಾದರು ಹೇಳ್ತಾರೆ, ಒಂದ್ ಕಡೆ ಹೇಳ್ತಾರೆ ಪ್ರಭುಪಾದರು, ಅಕಸ್ಮಾತ್ ಭಗವಂತನು ನಮ್ಗೆ ಕೊಡ್ಬೇಕು ಅನ್ಸಿದ್ರು ಕೂಡ ಭಗವಂತನ ಶಕ್ತಿ, ಪ್ರಕೃತಿ ಈ ಆಮೇಲೆ ಭೂದೇವಿ, ಸೊ ಇವರೆಲ್ಲ ನಮಗೆ ನಿಯಂತ್ರಣ ಮಾಡ್ತಾರೆ. ಇವ್ರು ಕೊಡಕ್ ಇಷ್ಟ ಆಗುತ್ತೆ. ನಾವು ಭಗವಂತನಿಗೆ ವಿಧೇಯರಾಗಿದ್ರೆ ಆಟೋಮೆಟಿಕಲಿ ಇವರೆಲ್ಲ ಕೊಡ್ತಾರೆ. ಆದ್ರೆ ನಾವು ಭಗವಂತನಿಗೆ ವಿಧೇಯರಿಲ್ಲ ಅಂದ್ರೆ ಇವರು ನಿಲ್ಲಿಸ್ಬಿಡ್ತಾರೆ, ಇವ್ರು ಕಡಿವಾಣ ಹಾಕ್ತಾರೆ ಅಂತ ಹೇಳ್ತಾರೆ. ಸೊ ಹಾಗೆ ಒಂದು ಅದೇ ಪೃಥು ಮಹಾರಾಜ್ ಹೇಳ್ತಾ ಇಲ್ಲ, ಸಾಕಷ್ಟು ನಡೀತಾ ಇದೆ ಈಗ ಸುಧಾರಣೆ ಆಗಿದೆ. ಈಗ ಯಜ್ಞ ಕಾರ್ಯಗಳ ಮಾಡಿದ್ದೇವೆ ನಾವು, ಮತ್ತೆ ನೀನು ಆ ಪಾಲನ್ನು ಸ್ವೀಕರಿಸಿದ್ದೀಯಾ ಅಂತಾನೆ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ಭೂದೇವಿ ಅವ್ರ ಇದರ ವರ್ಷನ್ ಪ್ರಕಾರ ಇಲ್ಲ ಸಾಕಷ್ಟು ಇಲ್ಲ ಅಂತ ಒಂದು ರೀತಿ. ಅಲ್ಲೊಂದ್ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಒಂದು ಅಪಾರ್ಥ ಇನ್ನ ಅವರು ನಾವ್ ಹೇಳ್ತಾ ಇರೋ ತರ ಇನ್ನ ಸ್ವಲ್ಪ ಸಮಯ ಮಾಡ್ಲಿ, ಜನರು ಇನ್ನ ಸ್ವಲ್ಪ ಮಾಡ್ಲಿ ಅಂತ ಅವ್ರು ಕಾಯ್ತಾ ಇದ್ದಾರೆ ಏನೋ. ಆಮೇಲೆ ಇನ್ನ ಜನರು ನಿಜವಾಗ್ಲೂ ಸುಧಾರಣೆಗೊಂಡಿದ್ದಾರಾ ಅಂತ ಅವ್ರಿಗೆ ಇರ್ಬೋದು. ಅವ್ರಿಗೆ ಸುಮ್ಮನೆ ತಾತ್ಕಾಲಿಕವಾಗಿ ಏನೋ ಮಾಡಿದ್ರೆ ಏನೋ ಒಂದು, ಮತ್ತೆ ತಿರ್ಗಾ ಅವರು ಯಥಾರಿದಾಗೆ ಹೋಗ್ಬಿಡ್ತಾರ, ನಾನೆಲ್ಲ ಇವ್ರಿಗೆಲ್ಲ ಕೊಟ್ಬಿಟ್ರೆ ವಾಪಸ್ ಎಲ್ಲ ಸಮೃದ್ಧಿ, ಮತ್ತೆ ತಿರ್ಗಾ ಇವ್ರ ನನ್ನಿಂದ ಎಲ್ಲ ಸ್ವೀಕರಿಸಿ ಮತ್ತೆ ನನ್ನ ಮರ್ತು ಬಿಡ್ತಾರ, ಮತ್ತೆ ಯಜ್ಞಗಳನ್ನ ನಿಲ್ಲಿಸ್ಬಿಡ್ತಾರ ಅಂತ ಅವರ ಯೋಚನೆ ಏನೋ. ಎನಿವೆ, ಆಮೇಲೆ ಪೃಥು ಮಹಾರಾಜರ ಒಂದು ಇದನ್ನು ಕೂಡ ನಮಗೆ ಮಹಿಮೆಯನ್ನು ನೋಡೋ ಒಂದು ಭಾಗ್ಯ. ಈಗ ಪೃಥು ಮಹಾರಾಜರಿಗೆ ಹೇಳ್ತಾರೆ, ಭೂದೇವಿಗೆ ನಾನು ಕೂಡ ನಿನ್ನನ್ನು ಕೂಡ ಶಿಕ್ಷಿಸಕ್ಕೆ ನಾನು ತಯಾರಿದ್ದೇನೆ. ಯಾರು ಆತರ ದೇವತೆಗಳನ್ನ ಯಾರು ಶಿಕ್ಷಿಸಕ್ ಆಗೋದಿಲ್ಲ. ಆದ್ರೆ ಭಗವಂತನ ಶಕ್ತಿಯನ್ನು ಪಡೆದ, ಭಗವಂತನ ಶಕ್ತಿವೇಶ ಅವತಾರ ಆಗಿರೋದ್ರಿಂದ ಅವ್ರು ಅಷ್ಟು ಶಕ್ತಿ ಇದೆ. ಭೂದೇವಿಯನ್ನು ಕೂಡ ಅವರು ಶಿಕ್ಷಿಸಬಹುದು. ಭೂದೇವಿಯನ್ನು ಕೂಡ ಬೇಕಿದ್ರೆ ಅವರು ಹೇಳ್ತಾ ಇದ್ದಾರೆ, ನಿನ್ನನ್ನು ವಧಿಷ್ಯಾಮಿ, ನಿನ್ನನ್ನು ನಾನು ಸಾಯಿಸ್ಬಿಡ್ತೇನೆ, ನೀನು ಸಾಯಿಸಿ ನಿನ್ನನ್ನು ತುಂಡು ಮಾಡಿ ಅದರಿಂದ ನಾನು ಜನರಿಗೆ ಅವರ ಅಗತ್ಯಗಳು ಆಹಾರವನ್ನು ಒದಗಿಸ್ತೇನೆ ಅಂತ ಹೇಳ್ತಾರೆ. ಭೂದೇವಿ ಇದ್ದಾರೆ ಅವ್ರ ಒಂದ್ ರೀತಿ ಅಲ್ಲಿ ಶ್ರೀಲ ಪ್ರಭುಪಾದ ನೆಕ್ಸ್ಟ್ ಬರುತ್ತೆ, ಮುಂದೆ ಶ್ಲೋಕಗಳು ಓದ್ತೇವೆ, ಕೇಳ್ತೇವೆ ನಾವು. ಇದ್ರು ಗೋ ಸಾಮಾನ್ಯವಾಗಿ ಮಾಂಸವಾದ ಇದು ಭಕ್ಷಣೆ ಮಾಡಬಾರ್ದು, ಆದ್ರೆ ಒಂದೊಂದು ಸನ್ನಿವೇಶದಲ್ಲಿ ಅದು ಕೂಡ ಮಾಡಬಹುದು ಅನ್ನೋದಕ್ಕೆ ಶ್ರೀಲ ಪ್ರಭುಪಾದರು ಒಂದು ಇದು ಎಕ್ಸ್ಪ್ಲನೇಷನ್ಸ್ ಎಲ್ಲ ಕೊಡ್ತಾರೆ. ಯಾಕಂದ್ರೆ ಮಾನವ ಜನ್ಮ ಎಷ್ಟಿದ್ರು ಹಾಗೆ ಮಾನವ ಜನ್ಮದಲ್ಲಿ ನಮಗೆ ಆಹಾರದಿಂದಲೇ ನಮ್ಮ ಜೀವನ ಮುಂದುವರಿಯುತ್ತೆ. ಆ ಜೀವನ ಮುಂದುವರೆದೇ ತಾನೇ ನಾವು ಆಧ್ಯಾತ್ಮಿಕವಾಗಿ ನಾವು ಸಾಧನೆ ಮಾಡಕ್ಕಾಗೋದು, ನಾವು ಇನ್ನೊಂದು ಮಾಡಕ್ಕಾಗೋದು. ಸೊ ಈಗ ಭೌತಿಕ ದೇಹ ಇದೆ, ಭೌತಿಕ ಅಗತ್ಯಗಳಿದೆ. ಸೊ ಹಾಗಾಗಿ ಅವಾಗ ಆ ಟೈಮಲ್ಲಿ ಬೇಕಾದ್ರೆ ಇದು ಮಾಂಸದ ಇದೆಲ್ಲ ಮಾಡ್ಬೋದು ಅಂತ ಆ ರೀತಿ ಕೂಡ ಪ್ರಭುಪಾದರು ಎಕ್ಸ್ಪ್ಲನೇಷನ್ಸ್ ಕೊಡ್ತಾರೆ. ಆತರ ಅಸಾಧಾರಣ ಸನ್ನಿವೇಶಗಳು, ಸಾಮಾನ್ಯ ಸನ್ನಿವೇಶಗಳಲ್ಲ, ಅಸಾಧಾರಣ ಸನ್ನಿವೇಶಗಳು. ಸಾಮಾನ್ಯವಾಗಿ ಸಸ್ಯಾಹಾರ ಇದ್ದಾಗ, ನಮ್ಗೆ ಸಸಿಗಳಿದ್ದಾಗ, ತರಕಾರಿಗಳಿದ್ದಾಗ, ಆಗ ನಾವು ಆ ಪ್ರಶ್ನೆ ಇಲ್ಲ. ಸೊ ಆ ರೀತಿ ಸೇವನೆ ಮಾಡೋದು. ಇಲ್ಲಾಂದ್ರೆ ಒಂದೊಂದು ಸನ್ನಿವೇಶದಲ್ಲಿ ಮಾಡ್ಬೋದು ಅಂತ ಕೂಡ ಅದರೆಲ್ಲ ಎಕ್ಸ್ಪ್ಲನೇಷನ್ಸ್ ಇದೆ, ನೆಕ್ಸ್ಟ್ ಶ್ಲೋಕಗಳಲ್ಲಿದೆ. ಈಗ ಇವರ ಪೃಥು ಮಹಾರಾಜರ ಇದು ಪರಾಕ್ರಮ, ಬಲ, ಅವರ ಶಕ್ತಿ ನಮ್ಗೆ ಗೊತ್ತಾಗ್ತಾ ಇದೆ. ಅವ್ರು ಎಷ್ಟು ಏನಕ್ಕೂ ರೆಡಿ. ಅವರು ರಾಜನಾಗಿ, ಭಗವಂತ ಪ್ರತಿನಿಧಿಯಾಗಿ ಯಾರಿಗೂ ಕೂಡ ಶಿಕ್ಷೆ ಕೊಟ್ಟು ಸರಿ ಮಾಡ್ಲಿಕ್ಕೆ ಸನ್ನಿವೇಶಕ್ಕೆ ಅವ್ರು ತಯಾರಿದ್ದಾರೆ. ಅವ್ರ ಶಕ್ತಿ ಸಾಮರ್ಥ್ಯ ಇದೆ ಅವರು. ಹೇಳ್ತಾರೆ, ಭೂದೇವಿ ಹೇಳಿದ್ದು, ನಾನು ಒಂದು ನೌಕೆ ಇದ್ದಾಗೆ, ನನ್ನನ್ನು ಕೊಂದ್ರೆ ಎಲ್ಲರೂ ಕೂಡ ಕೆಳಗೆ ಗರ್ಭೋದಕ ಸಮುದ್ರ ಬಿದ್ದೋಗ್ಬಿಡ್ತೀರಾ ಅಂತ. ಸೊ ಪೃಥು ಮಹಾರಾಜರು ಹೇಳ್ತಾರೆ, ನನಗೆ ಅಗತ್ಯ ಇಲ್ಲ, ನಾನು ನನ್ನ ಶಕ್ತಿಯಿಂದ ಎಲ್ಲ ಜನರನ್ನು, ಇವಾಗ ಹೇಗೆ ನಾವು ಕೇಳ್ತೀವಲ್ಲ ತ್ರಿಶಂಕು ಸ್ವರ್ಗ ಅಂತ ಒಂದು ವಿಶ್ವಾಮಿತ್ರನ ಸೃಷ್ಟಿ ಮಾಡಿದ್ರು ಅಂತ. ಸೊ ಆ ರೀತಿ ಇವರು ಆ ರೀತಿ ಒಂದು ಸೃಷ್ಟಿ ಮಾಡಿ, ಭೂದೇವಿ ಭೂಲೋಕ ಕೆಳಗ್ ಬಿದ್ರು ಕೂಡ ಎಲ್ಲ ಜನರನ್ನು ನಾನು ರಕ್ಷಣೆ ಮಾಡಿ ಅವ್ರನ್ನ ಪೋಷಣೆ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅಷ್ಟು ಶಕ್ತಿ ಇದೆ ಅವರಿಗೆ. ಈ ದೇವತೆಗಳು ಅವರ ಅಗತ್ಯ ಇಲ್ಲ, ಅವರೇ ಭಗವಂತನ ಪ್ರತಿನಿಧಿಯಾಗಿ ಆ ದೇವತಾ ಶಕ್ತಿಯನ್ನು ಕೂಡ ಪಡೆದಿದ್ದಾರೆ. ಸೊ ಈ ರೀತಿ ಪೃಥು ಮಹಾರಾಜನ ಇದು ನಾವು ನೋಡ್ಬೋದು, ಅವರ ಪರಾಕ್ರಮ, ಅವರ ಶಕ್ತಿ,
ಅವರ ಭಗವಂತ ಪ್ರತಿನಿಧಿಯಾಗಿ ಎಲ್ಲ ದಿವ್ಯ ಗುಣಗಳಿದೆ ಅವತ್ತ, ಎಲ್ಲ ಅರ್ಹತೆ ಇದೆ, ಆ ರೀತಿ ಅರ್ಹತೆ ಎಲ್ಲ ನೋಡ್ಬೋದು. ಓಕೆ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ.